ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಅಂತ ಹೇಳ್ತಾ ಇವತ್ತು ಸ್ಪೆಷಲ್ ಆಗಿ ಕ್ಯಾಲೆಂಡರ್ ಇಯರ್ 2025ನೇ ಮೊದಲನೇ ಹಬ್ಬ ಅಂತ ಹೇಳ್ಬೋದು ಸಂಕ್ರಾಂತಿ ಹಬ್ಬ ಎಲ್ಲರ ಜೀವನದಲ್ಲಿ ಖುಷಿಯಾಗಿ ಇರಲಿ ಅಂತ ಹೇಳ್ತಾ ಇದು ನಿಮ್ಮ ನೆಚ್ಚಿನ ಸಂಕ್ರಾಂತಿಯ ವಿಶೇಷ ಸಂಚಿಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತುರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ಪ್ರಭಾ ಚಂದ್ರಶೇಖರ್ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ನೋಡುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಓಕೆ, ಸ್ಪೆಷಲ್ ಆಗಿ ಸಂಕ್ರಾಂತಿಯ ಶುಭಾಶಯಗಳು ನಿಮಗೆ. ಎಲ್ಲರಿಗೂ ನಾನು ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ನಾನು ಸಂಕ್ರಾಂತಿ ಎಳ್ಳು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಕೇಳಬೇಕು ಅಂತಿಲ್ಲ, ಸಂಕ್ರಾಂತಿ ಹಬ್ಬ ಅಂತೆಲ್ಲ ಬಂದಾಗ ನೀವೇ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಪರಿಕರ ಇದೆ, ಏನೇನು ಇಟ್ಟು ಕೊಡ್ತೀವಿ ಅನ್ನೋದನ್ನ ನಾನು ಅದನ್ನ ಇವತ್ತು ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ತೀನಿ. ಓಕೆ, ಯಾರೆಲ್ಲ ಎಳ್ಳು ಬೆಲ್ಲ ಇನ್ನೂ ಕೂಡ ರೆಡಿ ಮಾಡಿ ತಿನ್ನಲಿಲ್ಲ, ಇವತ್ತು ಈ ಕಾರ್ಯಕ್ರಮವನ್ನು ನೋಡಿ ಸಂಜೆ ಟೈಮಲ್ಲೆಲ್ಲ ಈ ಹಬ್ಬದ ಸ್ಪೆಷಲ್ ಆಗಿ ತಿನ್ಬೋದಲ್ಲ ಹಾಗಾದ್ರೆ? ಹೌದು. ಓಕೆ, ಈ ಬೇರೆ ಇನ್ನೊಂದು ನಾನು ಈಗ ನಮ್ಮ ಚಳಿಗಾಲದಲ್ಲಿ ಅವರೆಕಾಳು ನಮ್ಮ ಕಡೆ ತುಂಬಾ ಸ್ಪೆಷಲ್. ಆ ಅವರೆಕಾಳಿಂದ ಒಂದು ಉಪ್ಪಿಟ್ಟು ಮಾಡ್ತೀನಿ ನಾನು, ಅವರೆಕಾಳು ಉಪ್ಪಿಟ್ಟು ಅಂತ ಹೇಳಿ. ಉಪ್ಪಿಟ್ಟು. ಓಕೆ, ನೀವು ಸ್ಪೆಷಲ್ ಆಗಿ ಎಲ್ಲಿಂದ ಬರ್ತಿದ್ರಿ? ನಾನು ಕೇಳಲಿಕ್ಕೆ ಮರ್ತಿದ್ದೆ, ಡೈರೆಕ್ಟ್ ನೀವು ಹೇಳಿದ್ರಿ ಸಂಕ್ರಾಂತಿ ಸ್ಪೆಷಲ್ ಆಗಿ. ಓಕೆ, ನಾನು ಇಲ್ಲಿ ಮಂಗಳೂರಲ್ಲೇ ಇದ್ದೀವಿ, ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನ ಅಂತ, ಅದರದ್ದು ಯೋಗ ಶಿಕ್ಷಕಿ ಆಗಿದ್ದೇನೆ ನಾನು. ಓಕೆ, ಹಾಗಾದ್ರೆ ಇವತ್ತು ನೀವು ಆರೋಗ್ಯಕರವಾದಂತ ಫುಡ್ ಅನ್ನು ಮಾಡ್ತಿದ್ದೀರಾ? ಹೌದು ಹೌದು. ಅವರೆಕಾಳು ಉಪ್ಪಿಟ್ಟು ಸಹ ಈಗಿನ ಸೀಸನ್ ಅಲ್ಲಿ ನಮಗೆ ಬೇಕೇ ಬೇಕು, ಅದನ್ನ ನಾನು ಮಾಡಿ ತೋರಿಸ್ತೀನಿ. ಒಂದು ಅವರೆಕಾಳು ಉಪ್ಪಿಟ್ಟು, ಇನ್ನೊಂದು ಸಂಕ್ರಾಂತಿ ಸ್ಪೆಷಲ್, ಎರಡೊಂದು ಮಾಡ್ಲಿಕ್ಕೆ ಅಡುಗೆ ರೂಮಿಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಸ್ಪೆಷಲ್ ಆಗಿ ಸಂಕ್ರಾಂತಿಗೆ ಫಸ್ಟಿಗೆ ನೀವು ಸಂಕ್ರಾಂತಿ ಮಾಡ್ತೀರಾ, ಯಾವ್ದು ಮಾಡ್ತೀರಾ? ಮೊದಲು ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ತೀನಿ. ಅವರೆಕಾಳು ಉಪ್ಪಿಟ್ಟು ಮಾಡ್ತೀರಲ್ಲ? ಬಟ್ ಆದ್ರೆ ನನಗೆ ನಮ್ಮ ಮನೇಲಿ ಎಲ್ಲರಿಗೂ ಉಪ್ಪಿಟ್ಟು ಇಷ್ಟ, ಬೇರೆ ಬೇರೆ ತರ ಉಪ್ಪಿಟ್ಟು ಮಾಡ್ತಿರ್ತೀವಿ ನಾವು. ಅವರೆಕಾಳು ಹಾಕಿಕೊಟ್ರೆ ಎಲ್ಲರಿಗೂ ಇಷ್ಟ. ಇವತ್ತು ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಇರುವಾಗ ಅವರೆಕಾಳು ಉಪ್ಪಿಟ್ಟು ಸ್ಪೆಷಲ್ ಆಗಿ ಅಕ್ಕಿ ತರಿ ಉಪಯೋಗಿಸಿ ಅದು ಹೇಗೆಲ್ಲ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ತಂದಿದ್ದೀನಿ, ಮಾಡಿ ತೋರಿಸ್ತೀನಿ. ಮೊದಲು ನನಗೆ ಕುಕ್ಕರು ಮತ್ತೆ ನೀರು ಬೇಕು. ಫಸ್ಟಿಗೆ ಕುಕ್ಕರ್ ಬೇಕಲ್ಲ? ಕುಕ್ಕರ್ ನೀರು. ನಾನೀಗ ಒಂದು ಬಟ್ಲ ಅವರೆಕಾಳು ಹಾಕಿದ್ದೀನಿ, ಅದಕ್ಕೆ 4 ನೀರು ಹಾಕಬೇಕು ನಾವು. ಒಂದು ಹಾಕಿದ್ರೆ 4 ನೀರು ಹಾಕಬೇಕು. ನಾರ್ಮಲ್ ಹಾಕಿದ್ರೆ ಒಂದು ಹಾಕಿದ್ರೆ 2 ಅಂತ. ಹೌದು, ನೀವು ಇದಕ್ಕೆ 4 ಹಾಕಿದ್ರೆ ಅಕ್ಕಿ ತರಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ. ಜಾಸ್ತಿ ಬೇಕಾಗ್ತದೆ, ಹಾಗಾಗಿ ಮೆಜರ್ಮೆಂಟ್ ಜಾಸ್ತಿ ಆಗಬಾರ್ದು, ಕಮ್ಮಿ ಆಗಬಾರ್ದು. ಓಕೆ, 2 ಆಯಿತು. ನೀವು ಹಸಿ ಅದು ಅವರೇ? ಹೌದು, ಹಸಿ ಅವರೇ. ಓಕೆ, ಇನ್ನು ಅರ್ಧ ಹಾಕಿ ಸಾಕು, ಇಲ್ಲದಿದ್ರೆ ಇದು ತುಂಬುತ್ತದೆ. ಮತ್ತೆ ಬೇಕಾದರೆ ನಾವು ನೋಡುವ. ಸಾಕಲ್ಲ? ಇದು ಗ್ಯಾಸ್ ಮೇಲೆ ಇಡುವ. ಅದಕ್ಕೆ ಉಪ್ಪು ಹಾಕಿಡ್ತೀನಿ ನಾನು. ಉಪ್ಪು ಮೊದಲೇ ಹಾಕಿದ್ರ? ಇದಕ್ಕೆ ಜೊತೆ ಈಗ ಹಸಿ ಹಾಕಿದ ಕಾರಣ ಅದು ಜಾಸ್ತಿ ಬೆಂದು ಹೋಗಲ್ವಾ? ಇಲ್ಲ, ಸ್ವಲ್ಪ ನಾವು ಒಂದು ಜಾಸ್ತಿ ಬೇಯಿಸಿ ಕೂಡ ಅದು ಬೇಯಬೇಕು, ಇಲ್ಲದಿದ್ರೆ ನಮ್ಗೆ ಆಗೋದಿಲ್ಲ. ಸ್ವಲ್ಪ ಅದನ್ನ ಎಳೆಕಾಳನ್ನು ತಗೊಂಡಿದ್ದೀನಿ, ಅದರಿಂದ ನಾವು ಒಂದು ವಿಷಲ್ ಬರೋ ಅಷ್ಟರಲ್ಲಿ ಆಫ್ ಮಾಡಿದ್ರು ಆಗ್ತದೆ. ಓಕೆ, ಹಾಗಾದ್ರೆ ಈಗ ಕುಕ್ಕರ್ ಮುಚ್ಚಬೇಕಲ್ಲ? ಹೌದು. ಇದು ವಿಸಿಲ್ ಎಷ್ಟು ಬರಬೇಕು? ಒಂದು ಬರೋ ಅಷ್ಟರಲ್ಲಿ ನಾವು ಆಫ್ ಮಾಡಿದ್ರಾಯ್ತು. ಬರ್ತಾ ಇದೆ ಎನ್ನುವಾಗ ಆಫ್ ಮಾಡಿದ್ರಾಯ್ತು. ನಾವು ಪಕ್ಕದಲ್ಲಿ ಒಂದು ಪ್ಯಾನ್ ಇಡುವ. ನನಗೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಇದಕ್ಕೆ ಸಬ್ಸಿಗೆ ಸೊಪ್ಪು ಅಂತ ಹೇಳಿ ನಾವು ಉಪಯೋಗಿಸ್ತೀವಿ ಸ್ಪೆಷಲ್ ಆಗಿ, ಅದನ್ನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ನಾವು ಹೆಚ್ಚು ಮೆಣಸು ಮತ್ತೆ ಜೀರಿಗೆ ಹಾಕ್ತಿವಿ. ಮೆಣಸು ಜೀರಿಗೆ ಈ ಸೀಸನ್ ಅಲ್ಲಿ ನಾವು ತುಂಬಾ ತಿನ್ಬೇಕು, ಯಾಕೆಂದ್ರೆ ಈಗ ನಮ್ಗೆ ಕಫ ಜಾಸ್ತಿ ವೃದ್ಧಿ ಆಗ್ತದೆ. ಅದನ್ನ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ ನಾವು ಮೆಣಸು ಮತ್ತೆ ಇದನ್ನ ತಿನ್ಬೇಕು. ಅವರೆಕಾಳು ಅಷ್ಟೇ, ಈ ಸೀಸನ್ ಅಲ್ಲಿ ಅದರಿಂದಾನೇ ತಿನ್ಬೇಕು ನಾವು. ವಾತವನ್ನ ಜಾಸ್ತಿ ಮಾಡ್ಕೋಬೇಕು, ಸ್ವಲ್ಪ ಕಫ ಜಾಸ್ತಿ ಆಗೋದ್ರಿಂದ. ಅವರೆಕಾಳಲ್ಲಿ ಸ್ವಲ್ಪ ಅದಿದೆ, ಮತ್ತೆ ನಮ್ಮ ಡೈಜೆಷನ್ಗೆಲ್ಲ
ಒಳ್ಳೇದಾಗ್ತದೆ. ಅದರಿಂದ ತುಂಬಾ ಮೆಡಿಕೇಟೆಡ್ ಇದೆ, ಬಟ್ ಅಷ್ಟೊಂದು ಹೇಳಕ್ಕೆ ನನಗೂ ಅಷ್ಟೊಂದು ಗೊತ್ತಾಗೋದಿಲ್ಲ. ಬಟ್ ಅದರಲ್ಲಿ ನಾವು ತಿನ್ಲೇಬೇಕಾದಂತದಿದೆ. ಅವರೆಕಾಳು ಅಂತ ತಾಸಾರ ಮಾಡ್ತಾರೆ ಈಗೆಲ್ಲ, ಅವರೆಕಾಳು ಅದೇನೋ ನಮಗೆ ಗ್ಯಾಸ್ ಬರುತ್ತೆ, ಹಾಗಾಗತ್ತೆ ಹೀಗಾಗತ್ತೆ. ಬಟ್ ಏನೂ ಆಗಲ್ಲ. ನಾವು ಪ್ರತಿದಿನ ಅವರೆಕಾಳು ಸೀಸನ್ ಅಲ್ಲಿ ಬೇರೆ ಏನೂ ಮಾಡೋದಿಲ್ಲ, ಅವರೆಕಾಳಿಂದನೇ ಸಾಕಷ್ಟು ಖಾದ್ಯಗಳನ್ನ ಮಾಡ್ತೀವಿ. ಪಲ್ಯಗಳು ಮಾಡ್ತೀವಿ, ಉಸ್ಲಿ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಕಡುಬು ಮಾಡ್ತೀವಿ, ಅವರೆಕಾಳಿಂದ ಪಲಾವ್ ಮಾಡ್ತೀವಿ. ಪ್ರತಿ ಒಂದರಲ್ಲೂ ಅವರೆಕಾಳು ಇರುತ್ತೆ. ಅವರೆಕಾಳು ಅಷ್ಟು ರುಚಿ ಆಗುತ್ತೆ ಅಡಿಗೆಗಳನ್ನು. ಸೀಸನ್ ಟೈಮ್ ಅಲ್ಲಿ ಅವರೆಕಾಳು ಬಂದ್ರೆ ಬಿಡ್ಲಿಕ್ಕಿಲ್ಲ. ನಾನ್ ವೆಜ್ ಮಾಡೋರು ಸಹ ಅವರೆಕಾಳು ಹಾಕಿ ಕೀಮಾ ಹೇಳ್ತಾರಲ್ಲ, ಅವರೆಕಾಳು ಇದನ್ನ ಬಿಡಿಸಿ ಮತ್ತೆ ಒಂದು ಸಿಪ್ಪೆ ತೆಗೆದು ಅದರಲ್ಲಿ ಮಾಡಿ ಸಾರು ಮಾಡಿ ಅದು ನೀವು ತಿಂದ್ರೆ ಮತ್ತೆ ಹುಡ್ಕೊಂಡು ಹೋಗಿ ತಿನ್ಬೇಕು, ಅಷ್ಟು ಒಳ್ಳೇದಾಗ್ತದೆ. ನಾವು ಇದಕ್ಕೆ ರೆಡಿ ಮಾಡ್ಕೊಳ್ಳುವ. ಬಾಣಲೆ, ಎಣ್ಣೆ ಬೇಕು, ಆಯಿಲ್ ಬೇಕಲ್ಲ? ಹಾ ಸಾಕು. ಎಣ್ಣೆನ ಸ್ವಲ್ಪ ಹೆಚ್ಚು ತಗೊಳುತ್ತೆ. ನಾವು ಅಕ್ಕಿ ತರಿದ್ ಮಾಡೋದ್ರಿಂದ ಎಣ್ಣೆ ಹೆಚ್ಚು ಬೇಕಾಗುತ್ತೆ. ಜಾಸ್ತಿ ಫ್ರೈ ಆಗಬೇಕು ಅಂತಲ್ಲ? ಹೌದು. ನಾವು ಇದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಏನೂ ಹಾಕೋದಿಲ್ಲ. ಏನು ಹಾಕೋದಿಲ್ವಾ? ಕಾರಣ ಇದೆಲ್ಲ ಹಾಕ್ತಿವಿ, ಯಾಕೆಂದ್ರೆ ಅವರೆಕಾಳು ಅದರಲ್ಲಿ ಬರೋದ್ರಿಂದ. ಕಡಲೆಬೇಳೆ ಉದ್ದಿನ ಬೇಳೆ ಬೇರೆ ಉಪ್ಪಿಟ್ಟಿಗಾದ್ರೆ ನಾವು ರವೆ ಉಪ್ಪಿಟ್ಟಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕ್ತಿವಿ. ಇದಕ್ಕೆ ಅದು ಬೇಡ, ಅವರೆಕಾಳು ಇರೋದ್ರಿಂದ ನಾನು ಡೈರೆಕ್ಟ್ ಈಗ ಈರುಳ್ಳಿ, ಇದರಲ್ಲಿ ಕರಿಬೇವು ಇದೆ, ಇದನ್ನ ಹಾಕ್ತೀನಿ ನಾನು. ಒಟ್ಟಿಗೆ ಮಿಕ್ಸ್ ಮಾಡಿ ತಂದಿರಲ್ಲ, ಒಂದು ಈರುಳ್ಳಿ ತಗೊಂಡಿದ್ದೀರಾ ಅಂತಲ್ಲ? ಒಂದು ಸಣ್ಣದ 2 ಈರುಳ್ಳಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹೆಚ್ಚು ಬೇಕಾಗುತ್ತೆ. ಚಿಕ್ಕದಾಗಿ ಹಚ್ಚಿಕೊಂಡಿದ್ದೀರಾ? ಹೌದು, ಸಣ್ಣಗೆ ಹೆಚ್ಚಿದ್ರೆ ಒಳ್ಳೇದಾಗತ್ತೆ. ಹೇಳಿ ಮ್ಯಾಮ್, ಸಂಕ್ರಾಂತಿಗೆ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ ಮನೆಯಲ್ಲೆಲ್ಲ? ಸಂಕ್ರಾಂತಿ ಅಂದ್ರೆ ನಮ್ಮದು ತುಂಬಾ ಕೆಲಸ ಆಗತ್ತೆ ಸಂಕ್ರಾಂತಿಯಲ್ಲಿ. ಏನು ಬೆಳಿಗ್ಗೆ ಏನು ಗಮ್ಮತ್ ಮಾಡಿ? ಬೆಳಿಗ್ಗೆ ನಾವು ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡ್ತೀವಿ ಬೆಳಿಗ್ಗೆ ದೇವರಿಗೆ ನೈವೇದ್ಯಕ್ಕೆ. ಅದಕ್ಕೂ ಸಹ ಅವರೆಕಾಳನ್ನ ಉಪಯೋಗ ಮಾಡ್ತೀವಿ ಪೊಂಗಲ್ಗೆ. ಸಿಹಿಗೂ ಹಾಕಬಹುದು ನಾವು. ಬೆಲ್ಲ, ಕಾಯಿ ತುರಿ, ಹೆಸರು ಬೇಳೆ, ತುಪ್ಪ ಎಲ್ಲ ಹಾಕಿ ಈ ಕಾಲದಲ್ಲಿ ಆಫ್ ಮಾಡೋದು. ತುಪ್ಪನ ನಾವು ಎಷ್ಟು ತಗೊಳ್ಬೇಕಾಗತ್ತೆ, ಯಾಕೆಂದ್ರೆ ಮೈ ಚರ್ಮ ಎಲ್ಲ ಚಳಿಗೆ ಒಣಗ್ದಾಗ ಆಗ್ತದೆ. ಹಾಗಾಗಿ ನಾವು ಈಗ ಸ್ವಲ್ಪ ಎಲ್ಲದನ್ನು ಯಾವುದನ್ನು ಕಂಟ್ರೋಲ್ ಇಲ್ಲದೇನೆ ತಿನ್ಬಹುದು ಸ್ವಲ್ಪ ಈ ಸೀಸನ್ ಅಲ್ಲಿ ನಾವು. ಹಾಗೆ ಅದರಲ್ಲಿ ಕೊಬ್ಬಿದೆ, ಇದರಲ್ಲಿ ಇದಿದೆ ಅಂತ ನಾವೇನು ಅಷ್ಟು ನೋಡಂಗಿಲ್ಲ, ತಿನ್ಬಹುದು. ನಾನು ಮೇಲ್ ಸ್ವಲ್ಪ ಹಾಗೆ ಕರಿಬೇವು ಹಾಕಿದ್ದೀನಿ. ಹಾಗಾದ್ರೆ ಈಗ ಏನು ತುಪ್ಪ ಎಲ್ಲ ಜಾಸ್ತಿ ತಿನ್ಬಹುದು ಅಂತ ಹೇಳ್ತಿದ್ದೀರಾ? ತಿನ್ಬಹುದು. ಈಗ ನಾನಿಲ್ಲಿ ಇದು ಮೆಣಸು, ಕಾಳು ಮೆಣಸು, ಜೀರಿಗೆ ಮತ್ತೆ ಒಂದು 2 ಹಸಿರು ಮೆಣಸಿನ ಗ್ರೀನ್ ಚಿಲ್ಲಿಸ್ ಹೇಳ್ತೀವಲ್ಲ, ಅದನ್ನ 3 ಗ್ರೈಂಡ್ ಮಾಡಿದ್ದೀನಿ. ಒಟ್ಟಿಗೆ ಗ್ರೈಂಡ್ ಮಾಡಿದ್ದೀನಿ. ಸ್ವಲ್ಪ ಖಾರ ಇರಬೇಕು. ನಾವು ಸ್ವಲ್ಪ ಹೆಚ್ಚು ಖಾರನೇ ತಿಂತೀವಿ. ಖಾರ ಇದ್ದವರಿಗೆ ಇನ್ನೂ ಚೆನ್ನಾಗಿ ಆಗ್ತದೆ. ಉಪ್ಪನ್ನ ನಾವು ಅಲ್ಲೇ ಹಾಕಿದೀವಿ, ಕಾಳಲ್ಲೇ ಉಪ್ಪು ಹಾಕಿದೀವಿ. ಅದು ಬೇಕಾದ್ರೆ ನಾವು ಉಪ್ಪು ಹಾಕೋಬೇಕಾಗುತ್ತೆ. ನಮ್ಗೀಗ ಆಯ್ತು. ಆ ಕುಕ್ಕರಿಂದ ನಾವು ಅವರೆಕಾಳನ್ನ ಇದಕ್ಕೆ ಹಾಕ್ಬೇಕೀಗ. ಇದು ಆಲ್ಮೋಸ್ಟ್ ರೆಡಿ? ಇದು ಆಲ್ಮೋಸ್ಟ್ ರೆಡಿ, ಇಷ್ಟೇನೆ ಇದು. ನೋಡಿ, ನೀವು ಕರಿಮೆಣಸೆಲ್ಲ ಹಾಕಿದ ಕಾರಣ ಘಾಟ ಹಾಗೆ ಬರ್ತುಂಟಲ್ಲ? ಹೌದು. ಸ್ವಲ್ಪ ನಾವು ಈಗ ಸ್ವಲ್ಪ ನೀರು ಹಾಕುವ ಇದಕ್ಕೆ. ನೀರು ಕುದೀತಾ ಇರಲಿ, ಬಿಸಿ ಆರಿದ್ಮೇಲೆ ಅದನ್ನ ಇದಕ್ಕೆ ಹಾಕಿ ನಾವು ಇಲ್ಲಿ 3 ತರ ಸೊಪ್ಪನ್ನು ಬಳಸ್ಕೊಂಡಿದೀವಿ ನಾವು. ಕರಿಬೇವು, ಕೊತ್ತಂಬರಿ ಮತ್ತೆ ಸಬ್ಸಿಗೆ ಸೊಪ್ಪು. ಸೊಪ್ಪುಗಳಲ್ಲಿ ಸಾಧಾರಣ ನಮಗೆ ಬೇಕಾಗಿದ್ದ ಕಬ್ಬಿಣದ ಅಂಶ ಇರುತ್ತೆ. ಪ್ರತಿದಿನ ನಾವು ಸೊಪ್ಪನ್ನು ಉಪಯೋಗ ಮಾಡಬೇಕು. ನಾವು ಹೆಚ್ಚು ಸೊಪ್ಪನ್ನು ಉಪಯೋಗಿಸ್ತೀವಿ. ಇದೆಲ್ಲ ಪದಾರ್ಥ ಮಾಡಬೇಕಾದ್ರೂ ನಾವು ಎಲ್ಲದಕ್ಕೂ ಸೊಪ್ಪುಗಳನ್ನ ಹಾಕ್ತೀವಿ, ಆದಷ್ಟು ಸೊಪ್ಪುಗಳನ್ನು ಹಾಕ್ತೀವಿ. ಅದರಲ್ಲೂ ಇದಕ್ಕೆ ಸಬ್ಸಿಗೆ ಸೊಪ್ಪು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತೆ ರುಚಿಯನ್ನು ಕೊಡುತ್ತೆ. ಆ ಮೆಣಸು ಜೀರಿಗೆನೂ ಅಷ್ಟೇನೆ, ನಾವು ಅದರಿಂದನೇ ನಾವು ಇದರಲ್ಲಿ ಖಾರ ಬರೋದು ನಮಗೆ, ಆ ಕಾಳು ಮೆಣಸಿಂದ. ಇವಾಗ ಈ ಟೈಮಲ್ಲಿ ಹೇಗೆ ಚಳಿಗಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಶೀತ ಸ್ವಲ್ಪ ಹೊರಗಡೆ ಹೋದ್ರೂ ಶೀತ. ಹೌದೌದು. ಅವಾಗ ಈ ತರ ಕಾಳು ಮೆಣಸೆಲ್ಲ ಹಾಕಿ ಮಾಡೋದ್ರಿಂದ ಒಳ್ಳೇದಾಗ್ತದೆ. ಅದು ಈಗ ತಣ್ಣಗೆ ಆಗಿರ್ಬೋದು ಅನ್ಸುತ್ತೆ. ಹಾಗಾದ್ರೆ ಇದು ಆಲ್ಮೋಸ್ಟ್ ಈಗ ರೆಡಿ ಆಗಿದೆ. ಹೌದು. ಈಗ ಅದನ್ನ ತೆಗೆದು ನಾವು ಬೆಂದಿದೆ ಅಂತ ನೋಡ್ಬೇಕಲ್ಲ. ಬೆಂದಿದೆಯಾ? ಹೌದು, ಬೆಂದಿದೆ. ಅದನ್ನ ಇದಕ್ಕೆ ಹಾಕ್ಬಿಡುವ. ಆ ನೀರ್ ಸಮೇತ ಇದಕ್ಕೆ ಹಾಕಿದ್ರೆ ಆಯ್ತು. ಈಗ ಅದನ್ನ ಪೂರ್ತಿ ಇಲ್ಲಿ ಬಗ್ಗಿಸ್ಬೇಕು. ನೀರು ಕೂಡ ಬೇಕಾ? ನೀರು ಕೂಡ ಬೇಕು. ಹುಷಾರಲ್ಲಿ ಬಗ್ಗಿಸ್ಬೇಕು. ಎಷ್ಟು ನೀರು ಇರ್ಲಿಲ್ಲ? ಅಷ್ಟು ಬೇಕು ಹಾಕಿ. ಈಗ ಇಲ್ಲಿ ಸ್ವಲ್ಪ ಅದಕ್ಕೂ ಮತ್ತೆ ಕುದಿ ಬರಬೇಕು.
ಉಪ್ಪು ಹಾಕುವಾಗ್ಲೂ ಸಹ ನಾವು ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ಮೆಣಸಲ್ಲಿ ಸ್ವಲ್ಪ ಉಪ್ಪಿನಂಶ ಇರ್ತದೆ, ಅದರಿಂದ ಅದು ಉಪ್ಪು ಹೆಚ್ಚಾಗೋ ಜಾಸ್ತಿ ಸಾಧ್ಯತೆ ಹಾಕಿದೀವಿ. ಅದರಿಂದ ಉಪ್ಪನ್ನು ನಾವೀಗ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನಂಗೆ. ಈಗ ಸಬ್ಸಿಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಕಿದ್ದೀನಿ, ಹೌದು ಅಷ್ಟು ಬೇಕು. ಸೊಪ್ಪನ್ನ ಆದಷ್ಟು ಹೆಚ್ಚು ಉಪಯೋಗ ಮಾಡಬೇಕು ನಾವು. ನಾನು ಅದರಲ್ಲಿ ಸ್ವಲ್ಪ ಹೆಚ್ಚು ಸೊಪ್ಪನ್ನ ಎಲ್ಲದರಲ್ಲೂ ಯಾವುದೇ ಅಡುಗೆ ಮಾಡುವಾಗಲೂ ಸೊಪ್ಪನ್ನು ಹಾಕಿ ಮಾಡ್ತೀನಿ. ಸೊ ಸಬ್ಸಿಗೆ ಸೊಪ್ಪು ಮತ್ತೆ ಇದಕ್ಕೆ ನುಗ್ಗೆ ಸೊಪ್ಪನ್ನು ಸಹ ಹಾಕಬಹುದು, ನಾವು ಹಾಕಬಹುದು. ಈಗ ತೆಂಗಿನ ತುರಿ ಹಾಕಿದ್ದೀನಿ. ಈಗ ನಾನು ರವೆ ಹಾಕ್ತಾ ಹೋಗ್ತೀನಿ. ಹೌದು, ಅದು ಅವರೆಕಾಳು ಎಷ್ಟು ತಗೊಂಡಿದ್ದೀನಿ ಅಷ್ಟೇ ರವೆ ತಗೊಂಡಿದ್ದೀನಿ ನಾನು. ರವೆ ಹಾಕುವಾಗ ಸ್ವಲ್ಪ ನೋಡ್ಕೊಳ್ಬೇಕಲ್ಲ, ಫ್ಲೇಮ್ ಸಣ್ಣ ಮಾಡಿ ಹಾಕ್ತಾ ಹೋಗ್ಬೇಕು. ಇಲ್ಲದಿದ್ರೆ ಅದು ರವೆ ಅಲ್ಲೆಲ್ಲ ನಿಲ್ತದೆ. ನೀರು ಜಾಸ್ತಿ ಇದೆ ಕಾರಣ ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ. ನೀವು ಯೋಗ ಟೀಚರ್ ಆದ ಕಾರಣ ನೋಡಿ, ನೀವು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಲ್ಲ, ಆರೋಗ್ಯಕ್ಕೆ ಯಾವುದು ಉತ್ತಮ ಏನು ಅಂತ. ಹೌದು. ಓಕೆ, ಎಷ್ಟು ಜನ ಇದ್ದೀರಾ ಕ್ಲಾಸಲ್ಲಿ? ಹಾಗೆ ನಮ್ಮದು ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನ ಅಂತ ಸಾಧಾರಣ 20 ಬ್ರಾಂಚ್ ಇದೆ ಮಂಗಳೂರಿನಾದ್ಯಂತ. 20 ಬ್ರಾಂಚ್. ನಾವು ಉಚಿತವಾಗಿ ಯೋಗವನ್ನ ಹೇಳ್ಕೊಡ್ತೀವಿ. ಹೌದು, ಉಚಿತವಾಗಿ ಯೋಗ ಹೇಳ್ಕೊಡೋದು. 20 ಬ್ರಾಂಚ್ ಅಲ್ಲಿ ನಾನು ಒಂದು 5 ಬ್ರಾಂಚ್ ಅಲ್ಲಿ ಕ್ಲಾಸ್ಗಳು ತಗೊಳ್ತೀನಿ. ನಾನು ಅದ್ರದ್ದು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಒಂದೊಂದು ಬ್ರಾಂಚ್ ಅಲ್ಲಿ ಅದು ಡಿಪೆಂಡ್ಸ್. ಒಂದೊಂದು ಬ್ರಾಂಚಲ್ಲಿ 40-50 ಇರ್ತಾರೆ, ಒಂದೊಂದರಲ್ಲಿ 20-25. ಸಾಧಾರಣ ಒಂದು 15ರಿಂದ 20 ನಾವು ಎಲ್ಲ ಬ್ರಾಂಚ್ಗಳಲ್ಲೂ ಕಾಣ್ತೀವಿ. ಅದರಲ್ಲೂ ನೀವು ಫ್ರೀಯಾಗಿ ಯೋಗ ಹೇಳ್ಕೊಡು ಅಂತ ಹೇಳಿದ್ರೆ ಅದೊಂದು ಒಳ್ಳೇದೇ ಅಂತ ಹೇಳ್ಬೋದಲ್ಲ? ಖಂಡಿತ. ಎಲ್ಲರಿಗೂ ಆರೋಗ್ಯ ಒಂದು ಸಿಗಲಿ ಅನ್ನೋದು ಒಂದು ನಮ್ಮ ಉದ್ದೇಶ. ನನ್ನಂತ ಟೀಚರ್ಸು ಅಲ್ಲಿ ತುಂಬಾ ಜನ ಇದ್ದಾರೆ. ಒಂದು 40 ಜನ ಇದ್ದೀವಿ ನಾವು ಟೀಚರ್ಸ್ ಮಂಗಳೂರಲ್ಲಿ. ನಾವು ಹಾಗಾದರೆ ಈಗ 40 ಜನ ಕೂಡ ನಮ್ಮ ಸೌರುಚಿ ಅಡುಗೆಯನ್ನು ನೋಡ್ತಾ ಇರ್ಬೋದಲ್ಲ? ಖಂಡಿತ. 40 ಅಷ್ಟೇ ಅಲ್ಲ, ನಮ್ಮ ಜೊತೆ ಇರೋ ಯೋಗ ಬಂಧುಗಳು ಸಾವಿರಾರು ಜನ ಇದ್ದಾರೆ. ನಾನೀಗ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಂಬೆ ಈ ಥರಕ್ಕೆ ನಿಂಬೆ ಹಾಕ್ತಿಲ್ವಾ, ಅಂದರೆ ಹುಳಿಗಿರ್ಲಿ ಅಂತಲೇ? ಹೌದು, ನಿಂಬೆಹಣ್ಣು ಹಾಕಿದ್ರೇ ನಮ್ಗೆ ಅದರಲ್ಲಿ ಒಂದು ಟೇಸ್ಟ್ ಬರೋದು. ಅಲ್ಲಿ ಇಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಸೇರಬೇಕು. ನೋಡಿದ್ರ ನೀರು ಜಾಸ್ತಿ ಆಯಿತು ಅಂದ್ರಿ. ನೀರು ಕಡಿಮೆನೇ ಆಯ್ತಾ ಅಂತ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಈಗ. ತೊಂದರೆ ಇಲ್ಲ. ಇದಕ್ಕೆ ಬಂದು ಕರೆಕ್ಟಾಗಿ ಮುಚ್ಚೋ ಅಂತ ಲಿಡ್ ಬೇಕು ನನಗೆ. ಹೌದು, ಸ್ವಲ್ಪ ತುಪ್ಪ ಬೇಕು. ಅಂದರೆ ಲಿಡ್ ಮುಚ್ಚೋಕೆ ಮುಂಚೆ ತುಪ್ಪ ಹಾಕ್ಬಿಡುವ. ತುಪ್ಪ ಹಾಕಿ ಬೇಕಾದರೆ ಬಡಿಸುವಾಗಲೂ ಹಾಕ್ಬೋದು. ನಾವು ಈಗಲೇ ಹಾಕಿದರೆ ಎಲ್ಲದ್ರ ಜೊತೆ ಅದು ಸೇರೋಗುತ್ತೆ. ನಾವು ತುಪ್ಪ ಅಂತ ಬಂದಾಗ KC ಅವರ ಶುದ್ಧ ಹಸುವಿನ ತುಪ್ಪ ಹಾಕ್ತಿದ್ವಿ. ಆಯಿತು. ಎಷ್ಟು, 1 ಸ್ಪೂನಾ? 2 ಸ್ಪೂನ್ ಹಾಕಿ. 2 ಸ್ಪೂನ್ ಅಲ್ಲ, ಸಾಕಾ? ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚುವ. 1 ನಿಮಿಷದಷ್ಟು ಲಿಡ್ ಮುಚ್ಚಬೇಕಲ್ಲ? ಮುಚ್ಚಿ ಅದು ಒಂದು 2-3 ನಿಮಿಷ ಅದು ಸಣ್ಣ ಉರಿಯಲ್ಲಿ ಅದು ಹಾಗೇ ಇದಾಗಬೇಕು. ಇಲ್ಲದಿದ್ದರೆ ಅಷ್ಟು ಸರಿ ಹೋಗೋದಿಲ್ಲ. ಈಗ ನಾರ್ಮಲ್ ಆಗಿ ನಾವು ಈ ಥರ ನೀವು ಉಪ್ಪಿಟ್ಟು ಮಾಡ್ತಿದ್ದೀರಾ, ಯಾವ ಹೆಸರು ಕಡೆ ಇದು ಅವರೆಕಾಳಿದಲ್ಲ, ಬೇರೆ ಏನೆಲ್ಲ ಸ್ಪೆಷಲ್ ಆಗಿ ಮಾಡ್ತೀವಿ? ನೀವು ವೆಜ್ಜೇ ಮಾಡೋದಾ ನಾನ್ ವೆಜ್ ಮಾಡ್ತೀರಾ? ನಾನು ಸಾಧಾರಣ ನಾವು ನಾನ್ ವೆಜಿಟೇರಿಯನ್ನೇ. ನಾನು ಯೋಗ ಅಂತ ಆದ ಮೇಲೆ ಸ್ವಲ್ಪ ನಾನ್ ವೆಜ್ ಕಡಿಮೆ ಆಯ್ತು ನನ್ನದು. ವೆಜ್ಜಿಗೆ ಬಂದಿದ್ದೀವಿ. ಅಂದ್ರೆ ಯೋಗ ಮಾಡೋರೆಲ್ಲ ನಾನ್ ವೆಜ್ ತಿನ್ನಬಾರ್ದು ಅಂತ ಯಾವುದೇ ರೂಲ್ಸ್ ಇಲ್ಲ. ನಿಮ್ಮ ಆಹಾರ ಪದ್ಧತಿ ಯಾವುದನ್ನಾದ್ರೂ ತಿನ್ಬೇಕು. ತಿನ್ನೋದ್ರಲ್ಲಿ ನಾವು ಒಂದು ಮಿತಿ ಇರಬೇಕು ಅನ್ನೋದು ಒಂದು ಅಷ್ಟೇನೆ ಹೇಳ್ತೀವಿ. ನಾವು ಅದನ್ನ ತಿನ್ನಬಾರ್ದು ಇದನ್ನ ತಿನ್ನಬಾರ್ದು ಅಂತ ಹೇಳಲ್ಲ. ವೆಜ್ ಆದ್ರೆ ಒಳ್ಳೇದು, ಸಾತ್ವಿಕ ಆಹಾರ ನಮಗೆಲ್ಲದಕ್ಕೂ ಸಲೀಸಾಗತ್ತೆ. ಅದು ಹೌದು, ಒಂದು ಡೈಜೆಷನ್ ಇರ್ಬೋದು, ನಮ್ಮ ಮನಸ್ಸನ್ನ ಒಂದು ಇದರಲ್ಲಿ ಇಟ್ಕೊಳ್ಳಕ್ಕೆ. ಅದನ್ನ ತಿಂದಾಗ ಸ್ವಲ್ಪ ನಮಗೆ ಎಲ್ಲದೂ ಶಕ್ತಿ ಜಾಸ್ತಿ ಬೇಕಾಗುತ್ತೆ ನಾನ್ ವೆಜ್ ತಿಂದಾಗ ಅನ್ನೋ ಒಂದು ಕಾರಣಕ್ಕೆ ನಾವು ವೆಜಿಟೇರಿಯನ್. ನಾನ್ ವೆಜ್ ತಿನ್ನಬಾರ್ದು ಅಂತಿಲ್ಲ, ಯೋಗದಲ್ಲಿ ಮಾಡಬೇಡಿ ತಿನ್ಬೇಡಿ ಅಂತ ಹೇಳಿಲ್ಲ. ಎಲ್ಲ ತಿನ್ಬೋದು, ಎಲ್ಲ ಮಾಡ್ಬೋದು. ಈಗಿನ ಕಾಲದಲ್ಲಿ ಜಿಮ್ ಅದು ಇದೆಲ್ಲ ಹೋಗ್ತಾರೆ. ನೀವು ಯೋಗ ಮಾಡೋದು ಬೆಟರ್ ಅಥವಾ ಜಿಮ್ ಮಾಡೋದು ಬೆಟರ್? ಇಲ್ಲ, ನಾನು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಯೋಗ ಬೆಟರ್ ಜಿಮ್ ಬೆಟರ್ ಅಂತ ಹೇಳಲ್ಲ. ಯೋಗ ಎಲ್ಲದಕ್ಕೂ ಬೇಕು. ನೀವು ನೋಡಿ, ಒಂದು ಸ್ಪೋರ್ಟ್ಸ್ ಮೆನ್ಗಳಾದ್ರೂ ಅವ್ರು ಯೋಗ ಮಾಡ್ತಾ ಇರ್ತಾರೆ. ಸ್ವಲ್ಪ ಯೋಗ ತರನೇ ತಿಳ್ಬೋದು. ಅದು ಯೋಗ ತರನೇ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯೋಗನೇ ಒಂದು ನಮಗೆ ಬೇರೆ, ಯೋಗ ಜಿಮ್ ಬೇರೆ ಅಂತಾನೆ ನಾನು ಹೇಳ್ತೀನಿ. ಯೋಗದಲ್ಲಿ ನಾವು ಒಂದು ಉಸಿರಾಟದ ಜೊತೆ ಜೀವನ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡಿದ್ವಿ. ಅವೆಲ್ಲ ಎಕ್ಸಸೈಸ್ ಆಗಿ ಬರ್ತದೆ. ಇದು ನಾವು ಎಕ್ಸಸೈಸ್ ಅಂತ ಯಾವತ್ತೂ ಹೇಳೋದಿಲ್ಲ ಯೋಗನ.
ಇದು ನಮ್ಮ ಒಂದು ಮನಸ್ಸನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಹೌದು, ಮನಸ್ಸನ್ನ ಒಂದು ಮೊದಲು ನಮ್ಮ ಮನಸ್ಸನ್ನ ನಾವು ಸರಿ ಮಾಡ್ಕೊಂಡ್ರೆ ಎಲ್ಲದೂ ಸರಿ ಹೋಗುತ್ತೆ. ಮನಸ್ಸಿನಿಂದನೇ ನಮಗೆಲ್ಲದೂ ಬರೋದು. ಆ ಮನಸ್ಸನ್ನ ಸರಿ ಮಾಡೋಕೆ ಸಾಧ್ಯ ಆಗೋದು ನಾವು ಯೋಗ, ಉಸಿರಾಟ ಕ್ರಿಯೆನ ಕರೆಕ್ಟ್ ಮಾಡಿದಾಗ. ಹಾಗಾದ್ರೆ ಯೋಗ ಕೂಡ ಜೀವನದಲ್ಲಿ ಮನಸ್ಸಿನ ಒಂದು ಶುದ್ಧೀಕರಣಕ್ಕೆ ಯೋಗ ಉತ್ತಮ ಅಂತ ಹೇಳ್ತೀವಿ. ಯೋಗ ತುಂಬಾ ಉತ್ತಮ, ಎಲ್ಲರಿಗೂ ಬೇಕೇ ಬೇಕು ಅದು. ಇದು ರೆಡಿ ಆಗ್ಲಾಗಲ್ಲ ಈಗ? ಇದು ಸಾಧಾರಣ ಈಗ ರೆಡಿ ಆಗ್ತಾ ಬಂತು, ಬೆಂದಿದೆ. ಈಗ ನಾವು ಇದನ್ನ ಆಫ್ ಮಾಡಿಬಿಡುವ. ಕಡಿಮೆ ಬೆಂಕಿಯಲ್ಲಿ ಬೇಯಿಸಿದ್ರಲ್ಲ? ಹೌದು, ಅದು ಕಡಿಮೆ ಬೆಂಕಿಯಲ್ಲೇನೆ ನಾವು ಅದನ್ನ. ಸ್ವಲ್ಪ ಕೂಡ ನೀರಿಲ್ಲಲ್ಲ? ಹೌದು. ಓಕೆ, ಚೆನ್ನಾಗಿ ಬಂದಿದೆ. ಇನ್ನು ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ ಅಲ್ಲ? ಹೌದು, ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ. ತಗೋ, ನೀವು ಸರ್ವ್ ಮಾಡಲಿಕ್ಕೆ ಆಲ್ರೆಡಿ ಡಿಸೈನ್ ಆಗಿ ರೆಡಿ ಮಾಡಿ ತಂದಿದ್ದೀರಾ? ಇದಕ್ಕೆ ಸ್ವಲ್ಪ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಓಕೆ, ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿ ಅಲ್ಲ? ಇದನ್ನು ನೀವು ಅವರೆಕಾಳು ಇಡೀ ಎಲ್ಲ ತಂದೆ ಕೊಟ್ಟಿದ್ರಲ್ಲ? ಹೌದು, ಅದು ಅವರೆಕಾಳಿಂದ ಮಾಡಿರೋದು ಅನ್ನೋದನ್ನ ನಿಮಗೆ ಅದನ್ನ ಸುಲಿದು ಹಾಗೆ ಮಾಡಿದೀವಿ ಅಂತ ಹೇಳೋದು. ಮತ್ತೆ ಇದು ಹಸಿ ಅವರೆಕಾಳು ಯೂಸ್ ಮಾಡಿದೆ ಅಂತ ಗೊತ್ತಾಗ್ಲಿಕ್ಕೆ ಕೂಡ ಆಗೋದಲ್ಲ? ಓಕೆ, ಚೆನ್ನಾಗಿದೆ ನೋಡಿ. ಅದನ್ನು ಬೇಯಿಸಿದೀನಿ, ಅದನ್ನು ತಿನ್ಬಹುದು ನೀವು. ಇದನ್ನು ಹೀಗೆ ಬೇಯಿಸಿದೀನಿ, ಉಪ್ಪು ಹಾಕಿ ಬೇಯಿಸಿದೀನಿ. ಹೀಗೆ ತಿನ್ಬಹುದು? ಹಾಗೆ ತಿನ್ಬಹುದು. ಅದನ್ನ ಸಿಪ್ಪೆ ಬಿಡಿಸಿ ಈ ತರ ಅವರೆಕಾಳನ್ನ ತಗೊಂಡು ತಿನ್ಬಹುದು ನೀವು. ಹಾಗೆ ತಿನ್ಬಹುದು, ಇಲ್ಲಾಂದ್ರೆ ಈ ತರ ಅವರೆಕಾಳು ಉಪ್ಪಿಟ್ಟು ಮಾಡಿ ಕೂಡ ತಿನ್ಬಹುದು. ಓಕೆ, ಗಮ್ಮತ್ ಕಾಣ್ತಾ ಉಂಟು. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಆಯ್ತು. ಓಕೆ, ಪ್ರಭಾ ಚಂದ್ರಶೇಖರ್ ಮೇಡಮ್ ಸಗದಾಗಿರುವಂತಹ ಅವರೆಕಾಳಿನ ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀವಿ. ಅವರೆಕಾಳು ಉಪ್ಪಿಟ್ಟು ತಯಾರಿಸುವ ವಿಧಾನ. ಮೊದಲು 1 ಕಪ್ ಅವರೆಕಾಳಿಗೆ 2 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಕರಿಬೇವನ್ನು ಹುರಿಯಿರಿ. ನಂತರ ಕರಿಮೆಣಸು, ಜೀರಿಗೆ ಹಾಗೂ ಹಸಿಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಆನಂತರ ಬೇಯಿಸಿದ ಅವರೆಕಾಳು ನೀರು ಸಮೇತ ಹಾಕಿ ರುಚಿಗೆ ಅನುಸಾರವಾಗಿ ಉಪ್ಪು, 1 ಕಪ್ ಸಬ್ಬಸಿಗೆ ಸೊಪ್ಪು, ಅರ್ಧ ಕಪ್ನಷ್ಟು ತೆಂಗಿನ ತುರಿ, 1 ಕಪ್ ಅಕ್ಕಿ ರವೆ ಹಾಕಿ ಬೇಯಿಸಿ. ಬಳಿಕ ನಿಂಬೆ ರಸ, ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ, ಸಂಕ್ರಾಂತಿಯ ಸ್ಪೆಷಲ್ ಆಗಿ ಪ್ರಭಾ ಚಂದ್ರಶೇಖರ್ ಮೇಡಮ್ ಸ್ಪೆಷಲ್ ಆಗಿ ಅವರೆಕಾಳಿನ ಉಪ್ಪಿಟ್ಟು ರೆಡಿ ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಸಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, ಟೂಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮರ್ ಟೂದರ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿದ್ಯಾ ಕಾಫಿ, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ಇವತ್ತು ಸ್ಪೆಷಲ್ ಆಗಿ ಸಂಕ್ರಾಂತಿ ಬಂದಾಗ ಎಲ್ಲರ ಮನೆಯಲ್ಲಿ ತಳಿರು ತೋರಣ ಎಲ್ಲ ಕಂಗೊಳಿಸ್ತಾ ಇರುತ್ತೆ. ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಕೂಡ ಸ್ಪೆಷಲ್ ಆಗಿ ಸಂಕ್ರಾಂತಿ ಸ್ಪೆಷಲ್ ಆಗಿ ಪ್ರಭಾ ಚಂದ್ರಶೇಖರ್ ಅವರು ಕೂಡ ಒಳ್ಳೊಳ್ಳೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಇವಾಗ ಸ್ಪೆಷಲ್ ಆಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಸಂಕ್ರಾಂತಿ ಸ್ಪೆಷಲ್ ಅಲ್ಲ? ಹೌದು. ನಿಮ್ಮ ಮನೆಯಲ್ಲೆಲ್ಲ ಸಂಕ್ರಾಂತಿ ಈಗ ಹೇಗೆ ಆಚರಿಸ್ತಾರೆ? ಅಂದರೆ ಪೂಜೆ ಮಾಡ್ತಾರಾ ಆ ಥರ ಎಲ್ಲ? ಹೌದು, ನಾವು ಸಂಕ್ರಾಂತಿ ಸಾಧಾರಣ ಧನುರ್ಮಾಸದ ಕೊನೆ ದಿನದಲ್ಲಿ ಬರುತ್ತೆ. ಅವತ್ತಿಗೆ ಸಾಧಾರಣ ಧನುರ್ಮಾಸ ಕೊನೆ ಆಗ್ತದೆ. ಧನುರ್ಮಾಸದಲ್ಲಿ ಬೆಳಿಗ್ಗೆ ನಾವು 4 ಗಂಟೆಗೆ ಅದಕ್ಕೂ ಮುಂಚೆನೇ ಎದ್ದೇಳಬೇಕಾಗುತ್ತೆ. ಎದ್ದು ನಾವು ಪೂಜೆ ಎಲ್ಲ 5:30 ಒಳಗೆ ಪೂಜೆ ಎಲ್ಲ ಮಾಡ್ತೀವಿ. ಪ್ರತಿದಿನನೂ ಸಾಧಾರಣವಾಗಿ ಅದೇ ಟೈಮಲ್ಲಿ ಮಾಡ್ತೀವಿ ನಾವು. ಆ ಪೂಜೆ ಅಷ್ಟರೊಳಗೆ ಪೂಜೆ ಆಗಬೇಕು. ಆ ಸಂಕ್ರಾಂತಿ ದಿನನೂ ಅಷ್ಟೇ ಅಷ್ಟರೊಳಗೆ ಪೂಜೆ ಆಗಿ ನಾವು ದೇವರಿಗೆ ನೈವೇದ್ಯಕ್ಕೆ ಆಗ ಬೆಳಗಿನ ತಿಂಡಿಗೆ ಪೊಂಗಲ್ ಮಾಡ್ತೀವಿ, ಅದು ದೇವರಿಗೆ ನೈವೇದ್ಯ ಮಾಡ್ತೀವಿ. ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಎಳ್ಳನ್ನ ದೇವಸ್ಥಾನದಲ್ಲಿ ಕೊಟ್ಟು ಹಸುಗೆ ತಿನ್ನಿಸಿ ತಿನ್ನಿಸ್ಬಿಟ್ಟು ಹಸುಗೆ ತಿನ್ನಿಸಿ ಆಮೇಲೆ ದೇವಸ್ಥಾನದಲ್ಲಿ ಬಂದವರಿಗೆ ನಾವು ಹಂಚ್ಬಿಟ್ಟು ಮನೆಗೆ ಬಂದು ಮತ್ತೆ ಮಧ್ಯಾಹ್ನಕ್ಕೆ ನಾವು ಹೋಳಿಗೆ ಎಲ್ಲ ಮಾಡೋದಿದೆ. ಮತ್ತೆ ಹೋಳಿಗೆ ಮಾಡಿ ಊಟ ಮಾಡೋದಿದೆ. ಅದ್ರ ಜೊತೆಗೆ ನಾವು ಅಷ್ಟು ಬ್ಯುಸಿ ಆಗ್ತೀವಿ. ನಾನು ಎಳ್ಳನ್ನ ಹಂಚ್ಬೇಕು. ಎಳ್ಳನ್ನ ಮಾಡ್ಬೇಕಾದ್ರೆ ಸಾಧಾರಣ ನಾವೊಂದು ಡಿಸೆಂಬರ್
ಮಧ್ಯದಿಂದ ಎಂಡಿಂದನೇ ಮಾಡಕ್ ಶುರು ಮಾಡ್ಕೋತೀವಿ ಎಳ್ಳನ್ನ. ಅಂದ್ರೆ ಹೇಗೆ ಅಂದ್ರೆ ಈಗ ಇಲ್ಲಿ ಪೂರ್ತಿ ರೆಡಿ ಆದದ್ದಿದೆ ನಂದಲ್ಲಿ ಕೊಬ್ಬರಿನ ಈಗ ಇಲ್ಲಿ ಇದೆ, ಇದು ಸಣ್ಣದಿದೆ ಅಷ್ಟೇನೆ. ಈ ಕೊಬ್ಬರಿನ ಏನ್ ಮಾಡ್ತೀವಿ ನಾವು ಇದನ್ನೆಲ್ಲ ಪೂರ್ತಿ ಹೆರೆದು ತೆಗಿತೀವಿ, ಬಿಳಿಗ್ಬಾಗ್ಬೇಕಿದು ಹೋಗ್ಬೇಕು. ಅದನ್ನ ತೆಗೆದು ಆಮೇಲೆ ಬೆಲ್ಲನ ದೊಡ್ಡ ದೊಡ್ಡ ಹಚ್ಚು ತರ್ತೀವಿ. ಆ ದೊಡ್ಡ ದೊಡ್ಡ ಹಚ್ಚುನ ನಾವು ಕಟ್ ಮಾಡಿ, ಕೊಬ್ಬರಿನೂ ಅಷ್ಟೇ ಕಟ್ ಮಾಡಿ ಅದನ್ನ ಬಿಸಿಲಲ್ಲಿ ಇಡ್ತಾ ಹೋಗ್ಬೇಕು. ಅದು ಬಿಸಿಲಲ್ಲಿ ಒಣಗಬೇಕು. ತೆಗೆದು ಅದನ್ನ ಕಟ್ ಮಾಡ್ತೀವಿ. ಮತ್ತೆ ಅದನ್ನ ಕಟ್ ಮಾಡುವಾಗ ನಾವು ಇಲ್ಲಿ ಕಟ್ ಮಾಡಿದ್ದು ನಾನು ತಂದಿದ್ದೀನಿ, ಇಷ್ಟು ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ತೀವಿ. ಅದನ್ನ ಮತ್ತೆ ಬೆಲ್ಲನೂ ಅಷ್ಟೇನೆ ಅದನ್ನ ಕಟ್ ಮಾಡಿ ನಾವು ಬಿಸಿಲಲ್ಲಿ ಇಡ್ತಾ ಹೋಗ್ತೀವಿ. ಅದು ಬಿಸಿಲಲ್ಲಿ ಒಣಗ್ತಾ ಇರ್ಬೇಕು, ಚೆನ್ನಾಗಿ ಒಣಗ್ಬೇಕು, ಒಣಗಿ ನಮಗೆ ತಿನ್ನಕ್ಕೆ ರುಚಿ ಬರೋದು ಅದು. ಹಾಗೆ ಸ್ಪೆಷಲ್ ನಾವು ಈಗ ಸಂಕ್ರಾಂತಿಗೆ ಈ ತರ ಮಾಡಿದ್ರೆ ಒಳ್ಳೇದು ಅಂತ ಹೇಳುದು. ನಾನೇನು ಅನ್ಕೊಂಡೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕೊಬ್ಬರಿ ಸಿಗುತ್ತೆ, ಬೆಲ್ಲ ಸಿಗುತ್ತೆ, ಹಾಗೆ ಇಲ್ಲ ಡಿಸೆಂಬರ್ ಇಂದಲೇ ರೆಡಿ ಮಾಡ್ಬೇಕು. ತುಂಬಾ ಕೆಲಸ ಇದೆ. ನಮ್ಗೊಂದು ಬಾಣ್ಲಿ ಕೊಡಿ. ಈಗ ಒಲೆ ಹಚ್ಚಬೇಕಲ್ಲ? ಒಲೆ ಹಚ್ಚಬೇಕು ನೋಡಿ. ಸಂಕ್ರಾಂತಿಗೆ ನಮ್ಮ ಸುರೇಶಲ್ಲಿ ನಾನೇ ಒಲೆ ಹಚ್ಚಿ ನೋಡಿ ಅಡಿಗೆ ನೀವು ಮಾಡಿದ್ರಿ. ಖಂಡಿತ ನಮಗೆ ಹಬ್ಬಗಳಂದ್ರೆ ಪ್ರತಿಯೊಂದು ಹಬ್ಬನೂ ಸ್ಪೆಷಲ್ ಇರುತ್ತೆ. ಇದಾದ್ಮೇಲೆ ಯುಗಾದಿ ಬರುತ್ತೆ. ಯುಗಾದಿಯಲ್ಲಿ ಬೆಲ್ಲ ಮತ್ತೆ ನಾವು ಬೇವು ತಿನ್ನೋದು. ಅವಾಗ ಬೇವು ಬೆಲ್ಲ ತಿನ್ನೋದು. ಈಗ ಸಂಕ್ರಾಂತಿಯಲ್ಲಿ ಯಾಕೆಂದ್ರೆ ನಮ್ಗೆ ತುಂಬಾ ಚಳಿ ವಾತಾವರಣದಲ್ಲಿ ಮೈಕೈ ಎಲ್ಲ ನಮ್ದು ಎಲ್ಲ ಸುರುಟೋದಾಗಿರ್ತದೆ. ಮತ್ತೆ ಈಗ ಎಲ್ಲ ಹೊಸದು ಬರ್ತದೆ ನಮ್ಗೆ. ಈಗ ಬೆಳೆ ಎಲ್ಲ ಹೊಸದ್ ಬರುತ್ತೆ. ಆ ಬಂದಿದ್ದ ಬೆಳೆಯನ್ನ ನಾವು ಒಬ್ರೇ ತಿನ್ಬಾರ್ದು ಅಂತೇಳಿ ಅದನ್ನ ಇನ್ನೊಬ್ರಿಗೂ ಹಂಚಿ ನಾವು ತಿನ್ಬೇಕು ಅಂತೇಳಿ ಅದನ್ನೆಲ್ಲ ನಾವು ಬೇರೆಯವ್ರಿಗೆ ಕೊಟ್ಟು ನಾವು ಅವ್ರು ಕೊಟ್ಟದನ್ನ ನಾವು ತಿನ್ನೋದು, ಹಾಗೆ ಹಂಚಿ ತಿನ್ನೋದು ಒಂದು ಸಂಕ್ರಾಂತಿಯ ಸ್ಪೆಷಲ್. ಇದು ಎಳ್ಳನ್ನ ಎಲ್ಲ ಉರಿಬೇಕಾದ್ರೆ ತುಂಬಾ ಜಾಗ್ರತೆ ವಹಿಸ್ಬೇಕಾಗತ್ತೆ. ನಾನು ಒಂದು ಜಸ್ಟ್ ಹಾಕಿ ಸ್ವಲ್ಪ ತುಂಬಾ ಫುಲ್ ಸಣ್ಣ ಉರಿಯಲ್ಲಿ ಮಾಡ್ತಾ ಕೈ ಆಡಿಸ್ತಾನೆ ಇರ್ಬೇಕು. ಸ್ವಲ್ಪ ಜಾಸ್ತಿ ಆದ್ರೂ ಅದು ಇದಾಗ್ತದೆ, ಸಾಕು ಕಪ್ಪಾಗ್ಬಿಡ್ತದೆ. ಈಗ ಸಣ್ಣ ಉರಿಯಲ್ಲಿ ಮಾಡಬೇಕು, ಇಲ್ದಿದ್ರೆ ಅದು ಬೇಗ ಸಣ್ಣ ವಸ್ತು ಅಲ್ವಾ, ಬೇಗ ಕಪ್ಪಾಗ್ಬಿಡ್ತದೆ. ಕಪ್ಪಾದ್ರೆ ನಮಗೆ ಎಳ್ಳು ಒಳಗಡೆ ನೋಡುವಾಗ ಅಷ್ಟು ಚೆನ್ನಾಗಿ ಕಾಣಲ್ಲ, ತಿನ್ನುವಾಗ ಚೆನ್ನಾಗಿರ್ಬೇಕು ಅದು ನೋಡಕ್ಕೆ. ಕಹಿ ಕೂಡ ಜಾಸ್ತಿ ಆಗ್ತದಲ್ಲ? ಹೌದು, ಅದು ಕೈಗಿನ್ನೂ ಅದೇ ಕಹಿ ಹಾಗೆ ಆಗ್ತದೆ ಯಾವುದೇ ವಸ್ತು ಕಪ್ಪಾದಾಗ, ಅದು ಜಾಸ್ತಿ ಇದಾದಾಗ. ಈ ಕಡಲೆ ಬೀಜನೂ ಅಷ್ಟೇ, ನಾವು ಹೇಗ್ ಬೇಕಾಗೆ ದಡ 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 ಅಂತ ಉರಿಯಕ್ ಆಗೋದಿಲ್ಲ. ಇದನ್ನು ಸಹ ತುಂಬಾ ಸಣ್ಣ ಫ್ಲೇಮ್ ಮಾಡಿ ನಾವು ತುಂಬಾ ಹುಷಾರಲ್ಲಿ ಉರಿಬೇಕಷ್ಟೇನೆ ಮಾಡುವಾಗ. ಅದಕ್ಕೆ ಹೇಳಿದ್ದು ನಾನು ತುಂಬಾ ಕೆಲಸ ಆಗತ್ತೆ ಅಂದ್ರೆ ಇದು ಮಾಡುವ ಸ್ವಲ್ಪ ಆಗ್ತಾ ಬಂತು. ಸಿಪ್ಪೆ ಬಿಡಬೇಕಲ್ಲ? ಸಿಪ್ಪೆ ಅದು ಅದರಲ್ಲಿ ಬಿಡೋದಿಲ್ಲ ನಾವು. ಈಗ ಇದನ್ನ ಇದು ಮಾಡಿ ಸಾಕು, ಆಫ್ ಮಾಡಿ ಸಾಕು. ತುಂಬಾ ನಮಗೆ ಅಲ್ಲ, ತುಂಬಾ ಕೆಲಸ ಇರ್ತದೆ ಎಳ್ಳು ಮಾಡೋದು ಅಂದ್ರೆ. ಇಷ್ಟರವರೆಗೆ ನಾನು ಯಾವತ್ತೂ ರೆಡಿಮೇಡ್ ತಂದು ಯಾರಿಗೂ ಹಂಚಲಿಲ್ಲ. ಈಗ ಇದನ್ನ ಆಫ್ ಮಾಡೋಣ. ಆಫ್ ಮಾಡಿ ಒಂದು ಪ್ಲೇಟ್ ಕೊಡಿ. ಸ್ವಲ್ಪ ಬಿಸಿಯಾಗಿದೆ. ಇದನ್ನ ನಾವು ಒಂದು ಈ ತರ ಕಾಟನ್ ಬ್ಯಾಗ್ ಇಟ್ಕೊಂಡಿರ್ತೀವಿ, ಆ ಬ್ಯಾಗ್ ಒಳಗೆ ಹಾಕ್ತಿವಿ. ಸ್ವಲ್ಪ ಬಿಸಿ ಇರುವಾಗ್ಲೇನೆ ಹಾಕ್ತಿವಿ. ಇದೇ ತರದ ಬ್ಯಾಗ್ ಆಗ್ಬೇಕಾ? ಕಾಟನ್ ಬ್ಯಾಗ್ ಆಗ್ಬೇಕು. ಇದೇ ತರದಂತೆಲ್ಲ ನಮ್ಮಲ್ಲಿ ಇನ್ನು ದೊಡ್ಡ ದೊಡ್ಡ ತಗೋತೀವಿ, ಇದು ಸ್ವಲ್ಪ ಅಲ್ಲ. ಇದನ್ನ ನಾನೀಗ ಸುಮ್ನೆ ಜಸ್ಟ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಒಂದು ಈ ತರ ನಮ್ಮದು ಸ್ಟೋನ್ ಎಲ್ಲ ಇರುತ್ತಲ್ಲ, ಅದ್ರ ಮೇಲೆ ಇದನ್ನ ಹೀಗೆ ಜೋರಾಗಿ ಬಡಿತಾ ಹೋಗ್ತೀವಿ. ಈಗ ಬಡ್ದಾಗ ಇದ್ರೊಳಗೆಲ್ಲ ಅದು ತುಂಡುಗಳಾಗ್ತದೆ. ಅದನ್ನ ತೆಗೆದು ನಾವು ಮತ್ತೆ ಅದನ್ನ ಹಾಕ್ಬೇಕು. ಇಲ್ಲಿ ನಾನು ಅದು ಮಾಡಿದ್ರು ಆಗ್ತದೆ ನೋಡಿ. ಈಗ ಸಣ್ಣ ಸ್ವಲ್ಪ ಸ್ವಲ್ಪ ಪುಡಿ ಆಯ್ತು. ಹಾಗೆ ಇದನ್ನ ಇದು ಮಾಡಿ ಆಮೇಲೆ ಇದನ್ನೆಲ್ಲ ಒಂದು ಮರ ಇರ್ತದೆ ನಿಮ್ಗೆ, ಅಕ್ಕಿ ಎಲ್ಲ ಕೇರ್ಲಿಕ್ಕೆ ಅಂತ ಮರ ಇರುತ್ತೆ ನೋಡಿ, ಆ ತರ ಮರದಲ್ಲಿ ಹಾಕಿ ಇದನ್ನೆಲ್ಲ ತೆಗಿಬೇಕು. ಒಟ್ಟಲ್ಲಿ ತೆಗೆದು ಜಾಳಿಸಿ ಆಮೇಲೆ ಇಲ್ಲಿ ತುಂಬಾ ಒಳ್ಳೆ ಕಾಳನ್ನ ಮಾತ್ರ ನಾವು ನೋಡಿ ನೋಡಿ ಹಾರಿಸ್ಬೇಕು. ಇದರಲ್ಲಿ ಒಡೆದೋಗಿರ್ತದೆ, ತುಂಡಾಗಿರ್ತದೆ, ಅದೆಲ್ಲ ಇಲ್ಲ, ಕಪ್ ಆಗಿರ್ತದೆ. ಇದನ್ನೆಲ್ಲ ಬಿಟ್ಟು ಈಗ ಹಾಕೋಂಗಿಲ್ಲ, ಆದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತ. ಹಾಗೆ ಇದನ್ನ ನಾವು ಇದ್ ಮಾಡ್ಕೋಬೇಕಾಗತ್ತೆ. ನಾನು ಅದನ್ನ ಮಾಡಿ ಇಲ್ಲಿ ಇದರಲ್ಲಿ ಇಟ್ಟಿದ್ದೀನಿ ನಾನೀಗ. ಅಷ್ಟನ್ನು ಯೂಸ್ ಮಾಡ್ಬೇಕು. ನಾನೀಗ ಅದನ್ನ ಬೆರೆಸೋದನ್ನ ಹೇಳ್ತೀನಿ. ಇಷ್ಟು ಮಾಡಿ ಎಳ್ಳು ಇದನ್ನು ಎಲ್ಲ ಬಿಸಿಲಿಗೆ ಇಡಬೇಕಾಗುತ್ತೆ ನಾವು. ಕಡಲೆನೂ ಅಷ್ಟೇ. ಈ ಕಡಲೆನ ನಾವು ಅಂಗಡಿಯಿಂದ ತರುವಾಗ ಒಡೆದೋಗಿದ್ದು, ಅದು ಕೆಂಪಾಗಿದ್ದು, ಸಣ್ಣ ಸಣ್ಣದೆಲ್ಲ ಇರುತ್ತೆ. ಅದರಲ್ಲಿ ನಾವು ನೋಡಿನೇ ತರ್ತೀವಿ. ಈ ತರ ಎಲ್ಲರೂ ಮಾಡ್ತಾರ? ಈಗ ಇದು ಕಡಲೆ ಆಕ್ಚುಲಿ ಇಲ್ಲ, ನಮ್ಮಲ್ಲಿ ಒಂದೇ ಸೈಜಿನ ಕಡಲೆಗಳು ಸಿಗುತ್ತೆ.
ನನಗೆ ಇಲ್ಲಿ ಸಿಕ್ಕದು ಇಷ್ಟೇನೆ. ನಮ್ಮಲ್ಲಿ ಸಂಕ್ರಾಂತಿಗೆ ಅಂತಾನೆ ಸ್ಪೆಷಲ್ ಇರ್ತದೆ, ಮೈಸೂರು ಕಡೆಯವರು ನಾವು. ಹಾಗಾಗಿ ನಾನು ಇಲ್ಲಿ ಸಿಕ್ಕ ಎಳ್ಳಲ್ಲೇ ನಾನು ಕಡಲೆ ಎಲ್ಲ ಇದನ್ನ ಮಾಡಿದ್ದೀನಿ. ಇದನ್ನು ಸಹ ಬಿಸಿಲಿಗೆ ಇಡಬೇಕು, ಪ್ರತಿಯೊಂದು ಬಿಸಿಲಿಗೆ ಇಟ್ಟು ನಾವು ಇದನ್ನ ಮಾಡ್ತಾ ಹೋಗ್ಬೇಕು. ನಾವೀಗ ಇದನ್ನ ಈ ಬೌಲ್ ತಗೊಂಡು ಇದಕ್ಕೆ ಎಲ್ಲದನ್ನು ಸೇರಿಸ್ತಾ ಹೋಗೋಣ. ಮೊದಲು ಬೆಲ್ಲ ಹಾಕ್ತೀನಿ, ಎಲ್ಲ ಒಂದೇ ಅಳತೆ ಹಾಕ್ತಾ ಹೋಗ್ತೀವಿ. ಬೆಲ್ಲ ಗೊತ್ತೇ ಆಗಲ್ಲ. ಬೆಲ್ಲನ ಅದನ್ನ ಕಟ್ ಮಾಡಿದೀವಿ, ಒಣಗಿಸಿದೀವಿ. ಕಡಲೆ, ಕೊಬ್ಬರಿ ತುಂಬಾ ಸಣ್ಣಗೆ ಕಟ್ ಮಾಡಬೇಕು, ಅದೂ ಅಷ್ಟೇನೆ. ಅದೆಲ್ಲ ಒಂದು ನಮಗೂ ಒಂದು ಕಲಾ ರುಚಿನ ಜಾಸ್ತಿ ಮಾಡುತ್ತೆ ಈ ಟೈಮಲ್ಲಿ ಎಲ್ಲದನ್ನು ಮಾಡೋದು. ಸ್ಪೆಷಲ್ ಆಗಿ ಮಾಡ್ತಾರೆ, ಅದನ್ನು ಕೊಡುವಾಗ್ಲೂ ಅಷ್ಟೇ ಏನೇನೆಲ್ಲ ಮಾಡ್ತಾರೆ. ಈಗ ಎಲ್ಲ ಸ್ಪೆಷಲ್ ಆಗಿ ಬಂದಿದೆ ನೋಡಿ. ಇದನ್ನ ಮಿಕ್ಸ್ ಮಾಡಿದ್ದೀನಿ. ನಮಗೆ ನೋಡ್ಲಿಕ್ಕೆ ಈಸಿ, ರೆಡಿ ಮಾಡ್ಲಿಕ್ಕೆ ಕಷ್ಟ ಇದೆ. ಈಗ ಎಳ್ಳನ್ನ ನಾವು ಎಲ್ಲ ಬೆರೆಸಿದೀವಿ, ಇದರಲ್ಲಿ ಎಲ್ಲ ಬೆರೆಸಿದ ಎಳ್ಳನ್ನ ನಾವು ಇದಕ್ಕೆ ಹಾಕೊಂಡ್ಬಿಡೋದ, ಅದಕ್ಕೆ ಹಾಕ್ಬಿಡುವ. ನಾವು ಕೂಡ ಚೆನ್ನಾಗಿ ರೆಡಿ ಮಾಡಿ ತಂದಿದ್ರೆ ನೋಡಿ ಅಲ್ಲ. ಅದು ಸಂಕ್ರಾಂತಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಸಂಭ್ರಮದ ಹಬ್ಬ. ಅದು ನಾವು ಎಷ್ಟು ಸಂಭ್ರಮಿಸ್ತಾರೆ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ. ಚಿಕ್ಕ ಮಕ್ಕಳಿಗೆ ಇದರಲ್ಲಿ ಈಗ ನಾವು ಸಂಕ್ರಾಂತಿಗೆ ನಾವು ಎಳ್ಳನ್ನ ಪ್ರತಿ ಮನೆಗೆ ಹೋಗಿ ಕೊಡ್ತೀವಿ. ಕೊಡುವಾಗ ಅದರಲ್ಲಿ ಒಂದು ಕಿತ್ಲೆ ಹಣ್ಣು ಇರುತ್ತೆ, ಬಾಳೆಹಣ್ಣು ಇರುತ್ತೆ, ಕಬ್ಬಿರುತ್ತೆ, ಎಳ್ಳಿರುತ್ತೆ. ಅದ್ರ ಜೊತೆಗೆ ಇದು ನಾವು ಊಟ ಮಾಡುವಾಗ ಇಡ್ತೀವಿ. ಸಾಧಾರಣ ಎಲ್ಲರ ಮನೆಗೂ ತಗೊಂಡೋಗಿ ಕೊಡೋದಿಲ್ಲ, ತುಂಬಾ ಹತ್ರದವ್ರಿಗೆ ಬಂದವ್ರಿಗೆ ಕೊಡ್ತೀವಿ. ಇದು ಅವರೆಕಾಳು ಬೇಯಿಸಿದ್ದೀವಿ, ಇದು ಗೆಣಸನ್ ಬೇಯಿಸಿದ್ದೀವಿ, ಮತ್ತೆ ಇಲ್ಲಿ ಕಡಲೆಕಾಯಿ ಬೀಜನ ಇಲ್ಲಿ ಇಟ್ಟಿದ್ದೀನಿ ನಾನು. ಕಡಲೆಕಾಯಿ ಬೀಜ ಇದೆ, ಅದನ್ನು ಸಹ ಬೇಯಿಸಿ ನಾವು ಊಟದ ಜೊತೆಗೆ ಊಟ ಮಾಡಕ್ಕೆ ಅಥವಾ ಕೊಡೋದನ್ನ ಇಟ್ಕೋತೀವಿ. ಜೊತೆಗೆ ಎಲೆ ಮತ್ತೆ ಕೆಂಪು ಗುಲಾಬಿ ಎಲೆ, ಅಡಿಕೆ, ಹೂವು. ಇಲ್ಲಿ ಇದರಲ್ಲಿ ಅರಿಶಿನ ಕುಂಕುಮ ಇದೆ, ಇದ್ರೊಳಗಡೆ ಅರಿಶಿನ ಕುಂಕುಮ ಇಟ್ಟಿದೀವಿ. ನಾವ್ ಈ ಅರಿಶಿನ ಕುಂಕುಮನ ಕೊಟ್ಬಿಟ್ಟು ಅವ್ರ ಮನೆಗಳಿಗೆ ಎಳ್ಳನ್ನ ಕೊಟ್ಬಿಟ್ಟು ಬರ್ತೀವಿ. ಆತರ ಅರಿಶಿನ ಕುಂಕುಮ ಕೊಟ್ಟು ಬರೋದಲ್ಲ, ಕೊಟ್ಬಿಟ್ಟು ಸಂಕ್ರಾಂತಿಗೆ ಸ್ಪೆಷಲ್ ಆಗಿ ರೆಡಿ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸು ನೆಂಟರು ಮನೆಗಳಿಗೆ ಹೋಗೋದು, ಅವರು ನಮ್ಮ ಮನೆಗೆ ಬರೋದು, ಅದೊಂದು ವಿಶೇಷ. ಮೊದಲು ತೇಜು ಅವರಿಗೆ ನಾನು ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಎಳ್ಳು ಬೆಲ್ಲ ಎಲ್ಲ ಸೇರಿ ನಿಮ್ಮ ಜೀವನ ಸುಖಕರವಾಗಿರ್ಲಿ ಅಂತ ಹಾರೈಸ್ತಾ ಎಳ್ಳು ಬೆಲ್ಲ ಹಂಚ್ತಾ ಇದ್ದೀವಿ. ಓಕೆ, ಧನ್ಯವಾದಗಳು ಮ್ಯಾಮ್, ಸರಿಯಾಗಿದೆ. ನಿಮ್ಮ ಜೀವನ ಕೂಡ ನೀವು ಏನು ಎಳ್ಳು ಬೆಲ್ಲ ಕೊಟ್ಟ ನಂತರ ನಿಮ್ಮ ಜೀವನ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳ್ತಾ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಗಿ ಎಳ್ಳು ಬೆಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ನೋಡ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಉಂಟು, ರೆಡಿ ಮಾಡ್ಲಿಕ್ಕೆ ಕೂಡ ಸ್ವಲ್ಪ ಟೈಮ್ ಎಲ್ಲ ತಗೊಳ್ತದೆ. ನಾವು ಹೇಳ್ಬೋದು ಎಳ್ಳು ಬೆಲ್ಲ ಅಂತ, ಬಟ್ ಅದು ರೆಡಿ ಮಾಡ್ಲಿಕ್ಕೂ ತಿಂಗಳಗಟ್ಟೆ ಟೈಮ್ ತಗೊಳ್ತದಲ್ಲ. ಆದರೆ ಸಂಕ್ರಾಂತಿ ಹಬ್ಬ ದಿವಸ ಈ ಥರ ರೆಡಿ ಮಾಡೋ ಆ ಟೈಮ್ ಎಲ್ಲ ಇಲ್ಲ. ಖುಷಿಯಾಗಿ ಎಲ್ಲರ ಮನೆಗೆ ಎಲ್ಲರೂ ಖುಷಿಯಿಂದ ತಿನ್ನುವಾಗ ನಮ್ಗೆ ಅದು ಮಾಡಿದ್ದು ಸಂತೃಪ್ತಿ ನಮಗೆ ಸಿಗ್ತದೆ ಆಗ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಖಂಡಿತ. ಓಕೆ, ಪ್ರಭಾ ಚಂದ್ರಶೇಖರ್ ಮ್ಯಾಮ್ ಸಗದಾಗಿರುವಂತಹ ಎಳ್ಳು ಬೆಲ್ಲ ರೆಡಿ ಮಾಡಿಕೊಟ್ಟಿದ್ರೆ, ಚೆನ್ನಾಗಿ ಡೈವರೇಷನ್ ಮಾಡಿಕೊಟ್ಟಿದ್ರೆ. ಅಂದರೆ ಎಲ್ಲ ರೆಡಿಯಾಗಿ ಇಟ್ಟು ಈ ಥರ ಸಂಕ್ರಾಂತಿಗೆ ಕೊಟ್ಟರೆ ಯಾರು ತಿನ್ನಲ್ಲ ಹೇಳಿ, ಎಲ್ಲರೂ ಕೂಡ ತಿಂತಾರೆ. ಹಾಗಾಗಿ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಎಳ್ಳು ಬೆಲ್ಲ ತಯಾರಿಸುವ ವಿಧಾನ. ಕೊಬ್ಬರಿಯನ್ನು ಬಿಸಿಲಿನಲ್ಲಿ 3 ರಿಂದ 4 ದಿನ ಒಣಗಿಸಿ ಸಣ್ಣಗೆ ಹೆಚ್ಚಿಟ್ಟುಕೊಳ್ಳಿ. ನಂತರ ಬಿಳಿ ಎಳ್ಳನ್ನು ಸಣ್ಣ ಉರಿಯಲ್ಲಿ ಹುರಿದಿಟ್ಟುಕೊಳ್ಳಿ. ಶೇಂಗಾ ಬೀಜವನ್ನು ಹುರಿದು ಬಟ್ಟೆಗೆ ಹಾಕಿ ಇಚುಕಿ ಸಿಪ್ಪೆ ಸುಲಿದುಕೊಳ್ಳಿ. ಆನಂತರ ಬೆಲ್ಲದ ಚೂರುಗಳಿಗೆ ಹುರಿದ ಕಡಲೆ ಬೀಜ, ಕೊಬ್ಬರಿ ಚೂರು, ಬಿಸಿಲಿನಲ್ಲಿ ಒಣಗಿಸಿದ ಪುಟಾಣಿ, ಹುರಿದ ಬಿಳಿ ಎಳ್ಳು ಹಾಕಿ ಬೆರೆಸಿಕೊಳ್ಳಿ. ಈಗ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಹಂಚಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಸಂಕ್ರಾಂತಿ ಸ್ಪೆಷಲ್ ಆಗಿ ಒಂದು ಡಿಶ್, ಇನ್ನೊಂದು ಅವರೆಕಾಳಿನ ಉಪ್ಪಿಟ್ಟಲ್ಲ. ಯಾರು ನೋಡುವ ಟೇಸ್ಟ್ ಫಸ್ಟಿಗೆ? ಮೊದಲು ನೀವೇ ನೋಡಬೇಕು. ಓಕೆ, ಫಸ್ಟ್ ಮಾಡಿದ್ದು ಫಸ್ಟ್ ನೋಡುವಲ್ಲ ಹಾಗಾದರೆ? ಓಕೆ, ತಗೊಳ್ಳಿ ನೀವು ಕೂಡ. ಅವರೆಕಾಳು ಉಪ್ಪಿಟ್ಟು ಸ್ಪೆಷಲ್ ಆಗಿ. ಅವರೆಕಾಳು ಜಾಸ್ತಿ ಉಂಟಲ್ಲ? ಹೌದು. ಚೆನ್ನಾಗುಂಟು ಮ್ಯಾಮ್. ನಾನು ನೀವು ಸೊಪ್ಪೆಲ್ಲ ಹಾಕುವಾಗ ಜಾಸ್ತಿ ಸೊಪ್ಪಾಗಿದೆ ಅಂತ ಅಂದ್ಕೊಂಡೆ, ಬಟ್ ಗಮತಾಗಿ ಉಂಟು, ಚೆನ್ನಾಗಿದ್ದಲ್ಲ. ಆ್ಯಕ್ಚುಲಿ ಈ ಥರ ಹಬ್ಬದ ಟೈಮಿಗೆ ಸಿಕ್ಕಿದ್ದು ಇನ್ನೂ ಚೆನ್ನಾಗಿರುತ್ತೆ. ಸ್ಪೆಷಲಾಗಿ ನಾವು ಯಾವತ್ತು ಉಪ್ಪಿಟ್ಟು ಅಂತ ಹೇಳಿದರೆ ಒಂದು ರವಾದ ಮಾತ್ರ ತಿಂತೇವೆ. ಈ ಥರ ಅವರೆಕಾಳು ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಗಮತಾಗಿ ಬಂದಿದೆ. ಮತ್ತು ಸೊಪ್ಪಿನ ಏನು ಫ್ಲೇವರ್ ಹಾಗೆ ಬಾಯಿಗೆ ಸಿಗ್ತಾ ಉಂಟಲ್ಲ ತಿನ್ನುವಾಗ. ಅವರೆಕಾಳು ನೋಡಲ್ಲಿ ಒಂದೊಂದು ಸಿಗುವಾಗ ಟೇಸ್ಟ್ ಅಂತೂ ಗಮತಾಗಿತ್ತು.
ಅವರೆಕಾಳು ಬಿಟ್ಟಾಯಿತು. ಈಗ ಸ್ಪೆಷಲ್ಲಾಗಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಅಂತ ಬಂದಾಗ ಇದರ ಜೊತೆಗೆ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಮಿಕ್ಸ್ ಆಗಿದೆಲ್ಲ ತಗೊಳ್ಬೇಕು. ಆಹಾ ಹೇಗೆ ಗಮ್ಮತ್ತಾಗುಂಟಲ್ಲ. ಆ್ಯಕ್ಚುಲಿ ಕೊಬ್ಬರಿ ಮತ್ತು ಬೆಲ್ಲವೇ ಚೆನ್ನಾಗಿರುತ್ತೆ ನಾರ್ಮಲಾಗಿ ನಾವು ಹೀಗೆ ತಿಂತೇವಲ್ಲ, ಬೆಲ್ಲ ಕೊಬ್ಬರಿ ಕಾಂಬಿನೇಷನ್. ಬಟ್ ಈ ಥರ ಎಳ್ಳು ಮತ್ತು ಅದಕ್ಕೆ ಏನು ಕಡಲೆ ಎಲ್ಲ ಹಾಕಿದಾಗ ಸಂಕ್ರಾಂತಿಗೆ ತಿಂದಾಗ ಇನ್ನೂ ಸ್ಪೆಷಲಾಗಿ ಇರುತ್ತಲ್ಲ. ಸ್ಪೆಷಲ್ ಅನ್ನೋದಕ್ಕಿಂತ ನಮ್ಮ ದೇಹಕ್ಕೆ ಬೇಕಾದಷ್ಟು ರಿಚ್ಚು ನಾವು ಏನು ಬೇಕೋ ಅದನ್ನೆಲ್ಲ ಇದರಲ್ಲಿ ಪಡ್ಕೊಳ್ತೀವಿ ನಾವು. ಹೌದು, ಎಲ್ಲ ಅದು ನಾವು ಎಣ್ಣೆ ಕಾಳುಗಳಿದೆ ಇದರಲ್ಲಿ. ನಮ್ಗೆ ದೇಹಕ್ಕೆ ತುಂಬ ಎಣ್ಣೆಗಳು ಬೇಕು. ಈಗ ಆ ಎಣ್ಣೆ ಅಂಶನ ನಾವು ಇದರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಕಡಲೆ ಬೀಜದಲ್ಲಿ ಇರ್ಬೋದು, ಕೊಬ್ಬರಿಯಲ್ಲಿ ಇರ್ಬೋದು, ಎಲ್ಲ ಎಣ್ಣೆ ಅಂಶ ಇರೋವಂಥದ್ದು ಸಿಗುತ್ತೆ. ಬೆಲ್ಲದಲ್ಲಿ ಕೂಡ ಏನು ಆರೋಗ್ಯ ಕೂಡ ಒಳ್ಳೆಯದು. ಹೌದು. ಬಟ್ ನೀವು ಅದನ್ನು ರೆಡಿ ಮಾಡುವಾಗ ನೋಡಿ, ಇವಾಗ ಗೊತ್ತೇ ಆಗಲ್ಲ ಬೆಲ್ಲ ಹಾಕಿದೀವ ಅಥವಾ ಏನು ಹಾಕಿದ್ವಿ, ಎಲ್ಲೋ ಒಂದೇ ಕಲರ್ ಆಗಿ ಬಂದಿದೆ. ಅಡಿಗೆ ಮಾಡುವಾಗ ಕೂಡ ಸೂಕ್ಷ್ಮವಾಗಿ ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ, ಚೆನ್ನಾಗಿದೆ. ಹಬ್ಬದ ಟೈಮಲ್ಲಿ ಎಷ್ಟು ತಿಂದಷ್ಟು ಒಳ್ಳೇದಲ್ಲ. ಹೇಗೆ ಅನ್ನಿಸ್ತು ಇವತ್ತು ಸ್ಪೆಷಲ್ ಆಗಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಫಸ್ಟ್ ಟೈಮ್ ಬಂದು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ್ರ? ಹೇಗೆ ಅನ್ನಿಸ್ತು ನಿಮಗೆ? ಖಂಡಿತ ನಾನು ಅವರೇ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನ ಸಾಧಾರಣವಾಗಿ ಇಲ್ಲಿ ಸ್ವಲ್ಪ ಕಡಿಮೆ ನಾನು ಮಾಡಿ ತಗೊಂಡೋಗಿ ಕೊಟ್ಟಾಗ ಪ್ರತಿಯೊಬ್ಬರಿಗೂ ಸಂತೋಷದಿಂದ ತಿಂತಾರೆ. ಅಂಥದ್ದೊಂದು ಸಂತೋಷ ಈಗ ಎಲ್ಲರಿಗೂ ಹಂಚೋ ಅಂತ ಅವಕಾಶ ನನಗೆ ಸಿಕ್ಕಿತ್ತು ಇವತ್ತು. ನಮ್ಮ ಟಿವಿ ಮೂಲಕ ನಾನು ಇವತ್ತು ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯ ಮತ್ತೆ ಎಳ್ಳು ಬೆಲ್ಲ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಅವರು ಮಾಡ್ಕೊಬೋದು. ಹಾಗಾಗಿ ನೀವು ಎಲ್ಲರೂ ನಾರ್ಮಲ್ ಆಗಿ ಎಲ್ಲ ಕಡೆ ಎಳ್ಳು ಬೆಲ್ಲ ಅನಿಸ್ತಾ ಇದ್ರು, ಇವತ್ತು ಸ್ಪೆಷಲ್ ಆಗಿ ನಮಗೆ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಎಳ್ಳು ಬೆಲ್ಲವನ್ನು ಕೊಟ್ಟಿದ್ರು. ಥ್ಯಾಂಕ್ ಯು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟೋದಕ್ಕೆ. ಮುಂದೆ ಕೂಡ ಇದೇ ಥರ ಅಡುಗೆ ಹೇಳಿಕೊಡಿ ಅಂತ ಹೇಳ್ತಾ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಓಕೆ, ಪ್ರಭಾ ಚಂದ್ರಶೇಖರ್ ಮ್ಯಾಮ್ ಸಾಕಾಗಿರುವಂತಹ ಸಂಕ್ರಾಂತಿಯ ಸ್ಪೆಷಲ್ ಆಗಿ ಎಳ್ಳು ಬೆಲ್ಲ ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಅವರೆಕಾಳನ್ನ ಉಪ್ಪಿಟ್ಟು ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಸಂಕ್ರಾಂತಿ ಎಲ್ಲರ ಮಾಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೋರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ನಾನು ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ.